ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಬೀಟ್ರೂಟ್ ಹಲ್ವ ಮಾಡುವ ಅಂತಿದ್ದೇನೆ. ನನ್ನ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ನಾನು ಇದೊಂದು ಗಿಡಕ್ಕೆ ಇಡ್ತಿದ್ದೀನಿ. ನೋಡಿ, ಗಿಡ ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ, ನಾನು ಗಿಡ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ಗಿಡಕ್ಕೆ ಹಿಡಿದಿದ್ದೀನಿ. ನೋಡಿ, ಈ ರೀತಿ ಉಂಟು. ಇದು ನಾನೊಂದು ಪಾಟಲ್ಲಿ ಒಂದು 2-3 ಗಿಡಗಳನ್ನು, ಸುಮಾರು ಗಿಡ ಹಾಕಿದ್ದೀನಿ. ಅದರ ಒಂದು 2-3 ಗಿಡಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅಂದರೆ ಗಿಡಗಳು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ತುಂಬ ಚೆನ್ನಾಗಿದೆ ನೋಡಿ, ವೈಟ್ ಹೂವಾಗಿ ತುಂಬ ಚೆನ್ನಾಗಿದೆ ಅಲ್ಲ. ಬನ್ನಿ ಅಡುಗೆಗೆ ಹೋಗೋಣ, ಬನ್ನಿ. ನೋಡಿ ಬೀಟ್ರೂಟ್ನ ತುಂಡು ಮಾಡಿ ನಾನು ತಗೊಂಡಿದ್ದೇನೆ. ಇದು ಸ್ವಲ್ಪ ಸಣ್ಣಗೆ ತುರ್ಕೊಂಡ್ರೂ ಆಗುತ್ತೆ, ಹೀಗೆ ಪೀಸ್ ಮಾಡಿಕೊಂಡ್ರೂ ಆಗುತ್ತೆ. ಯಾಕಂದರೆ ಇದನ್ನು ರುಬ್ಬಿಕೊಳ್ಳಿಕ್ಕೆ ಉಂಟಲ್ಲ, ಹಾಗೆ ಇದನ್ನು ಈಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಬಿಕೊಂಡು ಇದನ್ನು ಸೋಸಿಕೊಳ್ಬೇಕು. ಸ್ವಲ್ಪ ಕಲ್ಲರ್ ಇದ್ದದಿದ್ದರೆ ಒಳ್ಳೆಯದು, ಚೆನ್ನಾಗಿ ಕಲರ್ ಬರುತ್ತೆ. ಆದರೆ ಇದರ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ಈ ಮಕ್ಕಳೆಲ್ಲ ನೋಡಿ ಬೀಟ್ರೋಟ್ ತಿನ್ನೋದಿಲ್ಲ. ಒಬ್ಬೊಬ್ಬರು ಮಕ್ಕಳು ಅಂತಲ್ಲ, ದೊಡ್ಡವರು ಕೂಡ ಒಬ್ಬೊಬ್ಬರು ಬೀಟ್ರೋಟ್ ಎಲ್ಲ ತಿನ್ನೋದಿಲ್ಲ. ಅವರಿಗೆಲ್ಲ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆಲ್ಲ ಒಳ್ಳೆಯದಲ್ಲ ಬೀಟ್ರೋಟು. ಹಾಗಾಗಿ ಇದನ್ನು ಚೆನ್ನಾಗಿ ನಾನು ಸೋಸ್ಕೊಳ್ತಿದ್ದೇನೆ. ಹೀಗೆ ಸೋಸಿಕೊಂಡು ನೋಡಿ, ಹೀಗೆಲ್ಲ ಸರಿ ಅದನ್ನು ಬಿಡಿಸಿ ಅದರ ಕಲ್ಲರೆಲ್ಲ ಹೋಗಬೇಕು, ಅಷ್ಟರವರೆಗೆ ಶೋಧಿಸ್ಕೊಳ್ಳುವ ನಾವು ನೀರಲ್ಲಿ. ಹಾಗೆ ಒಂದು ಪಾತ್ರಕ್ಕೆ 200 ಗ್ರಾಮ್ಸ್ ಕಾರ್ನ್ಫ್ಲವರ್ ಹಾಕ್ಕೊಳ್ತಿದ್ದೀನಿ. ಅಂದರೆ ಕಪ್ಪಲ್ಲಿ ಸಾಧಾರಣ 1.5 ಕಪ್, 1/4 ಕಪ್ವರೆಗೆ ಆಗುತ್ತೆ. ಇದು 200 ಗ್ರಾಮ್ ಉಂಟು ಇದರಲ್ಲಿ. ಇದನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಬೇಕು. ಅಂದರೆ ನಾನು ಅದೇ ನೀರಿಗೆ ಹಾಕ್ತಾ ಇಲ್ಲ, ಸ್ವಲ್ಪ ನೀರಿಗೆ ಹಾಕ್ಕೊಳ್ತಿದ್ದೀನಿ. ನೀರು ಸ್ವಲ್ಪ ಹಾಕಿ ಕಲಸಿಕೊಳ್ತೇನೆ. ನೋಡಿ, ಈ ರೀತಿ ಕಲಸಿಕೊಂಡು ಅದಕ್ಕೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೀಟ್ರೂಟ್ ನಾವು ಮಾಡಿದಂಥ ನೀರು ನೋಡಿ, ಕಲ್ಲರ್ ನೋಡಿ ಹೇಗೆ ಉಂಟು. ನೋಡಿ, ಹೀಗೆ ಇದಕ್ಕೆ ನಾವು ಅದನ್ನು ಸೇರಿಸಿಕೊಳ್ಳೋಣ. ಈಗ ಕಲಸಿದಂಥ ಕಾರ್ನ್ಫ್ಲವರ್ನ ಅದಕ್ಕೆ ಸೇರಿಸಿಕೊಂಡು ಸರಿ ಮಿಕ್ಸ್ ಮಾಡಿಕೊಳ್ಬೇಕು. ಯಾಕಂದರೆ ಅದು ತಳದಲ್ಲಿ ನಿಲ್ಲೋದು ಬೇಗ. ಹಾಗಾಗಿ ನೋಡಿ, ಸರಿ ಕಲಸಿಕೊಂಡು ಬಣಲೆಗೆ ಹಾಕ್ಕೊಳ್ತಿದ್ದೇನೆ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ತಳ ಹಿಡಿಯೋದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ಗಟ್ಟಿ ಮಾಡಿಕೊಳ್ಬೇಕಾಗ್ತದೆ. ನೋಡಿ, ಈ ರೀತಿ ತಳ ಹಿಡಿಬಾರ್ದು, ನಿಧಾನಕ್ಕೆ ಬೆಂಕಿ ಇಟ್ಟು ನಾವು ಸರಿಯಾಗಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದಿಬೇಕದು. ಚೆನ್ನಾಗಿ ಕುದಿದ ಮೇಲೆ ನೋಡಿ, ಈ ರೀತಿ ಬರುತ್ತೆ. ನೋಡಿ, ಈ ರೀತಿ ಬರುತ್ತೆ. ಈಗ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೇನೆ. ತುಪ್ಪ ಏನು ತುಂಬ ಬೇಕಾಗೋದಿಲ್ಲ ಇದಕ್ಕೆ, ಕಾರ್ನ್ಫ್ಲವರದಲ್ಲ. ಹಾಗಾಗಿ ನೋಡಿ, 2 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಉಪ್ಪೇನು ಹಾಕ್ತಾ ಇಲ್ಲ, ಉಪ್ಪು ಬೇಡ ಇದಕ್ಕೆ. ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರಿ ಸ್ವಲ್ಪ ತಿರುಗಿಸ್ಬೇಕು. ಹೀಗೇ ಸರಿ ತಳ ಬಿಡಬೇಕಲ್ಲ ಸ್ವಲ್ಪ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಅದಕ್ಕೆ ಸಕ್ಕರೆ ಸೇರಿಸ್ಕೊಳ್ಬೇಕು. ನೋಡಿ, ತುಂಬ ಚೆನ್ನಾಗಿ ಬಂದಿದೆಯಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಉಂಟಲ್ಲ. ನೋಡಿ, ಈಗ ನಾವು ಸಕ್ಕರೆ ಸೇರಿಸಿಕೊಳ್ಳೋಣ. ಈಗ ನಾವು 1/4 kg ಅಂದರೆ 200 ಗ್ರಾಮ್ಸ್ ಕಾರ್ನ್ಫ್ಲವರಿಗೆ 200 ಗ್ರಾಮ್ಸ್ ಕಾರ್ನ್ಫ್ಲವರಿಗೆ ನಾವು 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೇನೆ. ಒಬ್ಬೊಬ್ಬರಿಗೆ ಬೀಟ್ರೂಟ್ನ ನೋಡಿದ್ರೇ ಆಗೋದಿಲ್ಲ, ಅಂಥವರಿಗೆಲ್ಲ ಹೀಗೆ ಮಾಡಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಈಗ 1.5 ಕಪ್ಪು ಸಕ್ಕರೆ ಹಾಕ್ಕೊಳ್ಳೋಣ. ನೋಡಿ, ಈಗ 1 ಕಪ್ ಹಾಕ್ಕೊಂಡೆ. ಇದೇನು ಪುಡಿ ಮಾಡ್ಕೊಳ್ಳಿಲ್ಲ,
ಹಾಗೇ ಹಾಕ್ಕೊಂಡಿದ್ದೇನೆ. 1.5 ಕಪ್ ಸಕ್ಕರೆ ಹಾಕ್ಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಕರಗಬೇಕದು, ಚೆನ್ನಾಗಿ ಕರಗಲಿ. ಬೀಟ್ರೂಟ್ ಅಂದರೆ ಒಬ್ಬೊಬ್ಬರಿಗೆ ನೋಡಿದ್ರೇ ಆಗೋದಿಲ್ಲ, ಅಂಥವರಿಗೆಲ್ಲ ಇಷ್ಟ ಆಗುತ್ತೆ ಇದು. ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಲಸಿಕೊಳ್ಳೋಣ, ಚೆನ್ನಾಗಿ ಹೊಂದ್ಕೊಳ್ಬೇಕದು. ಚೆನ್ನಾಗಿ ಹೊಂದಿಕೊಂಡು ಸಕ್ಕರೆಲ್ಲ ಕರಗಬೇಕು, ಕರಗಲಿ. ಇದೇನು ತುಂಬ ಟೈಮ್ ತಗೊಳ್ಳೋದಿಲ್ಲ, ಇದು ಬೇಗನೆ ಆಗುತ್ತೆ. ನಾವು ಎಲ್ಲ ಒಂದು ಬೀಟ್ರೂಟ್ನ ಕಟ್ ಮಾಡಿ ಬರೀ ಮಿಕ್ಸಿ ಮಾಡ್ಕೊಳ್ಳೋದಷ್ಟೇ ಕೆಲಸ. ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಶೋಧಿಸಿಕೊಂಡು ಹಾಗೆ ಅದನ್ನೊಂದು ಕಲಸೋದು. ಇಷ್ಟೊಂದು 1/4 ಗಂಟೆ ಎಲ್ಲ ಆಗುತ್ತೆ. ಇದು ತಣ್ಣಗಾಗಲಿಕ್ಕೆ ಕೂಡ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ, ಆದಷ್ಟು ಬೇಗ ಇದು ಆಗುತ್ತೆ. ಅಂದರೆ ಒಟ್ಟಿಗೊಂದು ಎಲ್ಲ ಸೇರುವಾಗ ಒಂದು 20 ನಿಮಿಷದೊಳಗೆ ಆಗುತ್ತೆ. ಈಗ ನೋಡಿ, ಒಂದು 10 ನಿಮಿಷದಲ್ಲಿ ನಮಗೆ ಇದು ರೆಡಿ ಆಯಿತು. ಈಗ ಒಂದು 2-3 ನಿಮಿಷ ಅದನ್ನ ಮಿಕ್ಸಿ ಮಾಡ್ಕೊಳ್ಳಿಕ್ಕಾಯಿತು. ಹಾಗೆ ಇನ್ನು ಇದನ್ನು ನಾವು ತಣ್ಣಗೆ ಆಗಲಿಕ್ಕೆ ಇಡಬೇಕು. ಒಂದು ಹೆಚ್ಚು ಅಂದರೆ ಒಂದು 10 ನಿಮಿಷದಲ್ಲಿ ತಣ್ಣಗಾಗುತ್ತೆ. ನೋಡಿ, ಈ ರೀತಿ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದು ಸಾಕು ಅಂತ ಅನ್ನಿಸ್ತದೆ. ಈಗ ಆಫ್ ಮಾಡ್ಕೊಳ್ಳೋಣ. ಈಗ ನೋಡಿ, ತುಪ್ಪ ಹಾಕ್ಕೊಂಡೆ ಪ್ಲೇಟಿಗೆ. ತುಪ್ಪ ಸವರಬೇಕು ಪ್ಲೇಟಿಗೆ. ಅದು ಹಾಕಿದ ತಕ್ಷಣ ಅಂಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ. ಇಲ್ಲದಿದ್ದರೆ ಬಿಡ್ತದೆ ಅಂತ ತೊಂದರೆ ಇಲ್ಲ, ಆದರೆ ಅಂಟಬಾರ್ದು ಅನ್ನೋದಕ್ಕೆ ನಾವು ಪ್ಲೇಟಿಗೆ ತುಪ್ಪ ಹಾಕ್ಕೊಳ್ತಿದ್ದೇವೆ. ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ. ಎಣ್ಣೆನೂ ಆಗ್ತದೆ, ಆದರೆ ನಾವು ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಹಾಕ್ಕೊಳ್ಳೋಣ ಅದಕ್ಕೆಲ್ಲ. ನೋಡಿ, ಈಗಲೇ ಸ್ವಲ್ಪ ಗಟ್ಟಿಯಾಗಿ ಆಯಿತು ನೋಡಿ. ಸ್ವಲ್ಪ ಗಟ್ಟಿ ಆಗಿದೆ ಅಲ್ಲ, ನಿಮಗೆ ಗೊತ್ತಾಗುತ್ತಲ್ಲ ನೋಡುವಾಗ. ಇಳಿಯಲಿಕ್ಕೆ ಕಷ್ಟಪಡ್ತದೆ ನೋಡಿ. ಹಾಗೆ ನಾವು ಕೆಳಗೆ ಇಳಿಸಿದ ತಕ್ಷಣವೇ ಗಟ್ಟಿ ಆಗುತ್ತೆ ಅದು. ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಈಗ ಬೇಗ ಹಾಕ್ಕೊಂಡು ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ಸ್ವಲ್ಪ ಗಂಟಾಗಿ ಕಾಣುತ್ತೆ ನೋಡುವಾಗ, ಆದರೆ ಇದು ಹೊಂದಿಕೊಳ್ಳುವಾಗ ಮತ್ತೆ ಕರೆಕ್ಟ್ ಆಗುತ್ತೆ, ಚೆಂದ ಇರುತ್ತೆ, ತೊಂದರೆ ಇಲ್ಲ. ಇಡೀಗೆ ಹಾಕ್ಕೊಳ್ಬೋದಿತ್ತು, ನಾನು ಅದರ ಒಂದೇ ಕಡೆಗೆ ಹಾಕ್ಕೊಳ್ತಿದ್ದೇನೆ ನೋಡಿ. ಮತ್ತೆ ಬಿಡಿಸ್ಕೊಳ್ತೇನೆ ನೋಡಿ. ಈ ರೀತಿ ಎಲ್ಲ ಬಿಡಿಸ್ಕೊಂಡೆ ನೋಡಿ. ಅದು ಸ್ಪೂನಲ್ಲೇ ಎಲ್ಲ ಎಳೆದದ್ದು, ಹಾಗಾಗಿ ಸ್ವಲ್ಪ ದರ ಹಾಗೆ ಕಾಣ್ತದಲ್ಲ. ಈಗ ಇದಕ್ಕೆ ನಾವು ಸ್ವಲ್ಪ ನಾನು ತೆಂಗಿನಕಾಯಿ ತುರಿಯನ್ನು ಅಂದರೆ ತೆಂಗಿನಕಾಯಿ ತುರಿಯನ್ನು ನಾನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡಿದ್ದೇನೆ, ಅಂದರೆ ಪುಡಿ ಮಾಡಿಕೊಂಡಿದ್ದೇನೆ. ಈಗ ಇದಕ್ಕೆ ಅದನ್ನು ನಾವು ಹಾಕ್ಕೊಳ್ಬೇಕು ಸ್ವಲ್ಪ. ಈಗ ನೋಡಿ, ತೆಂಗಿನಕಾಯಿ ತುರಿನ ಪುಡಿ ಮಾಡ್ಕೊಂಡಿದ್ದೇನೆ, ಅದನ್ನು ಹಾಕ್ತಾಯಿದ್ದೇನೆ. ನೀವು ಡ್ರೈ ಸಿಗ್ತದಲ್ಲ, ಅದು ಕೂಡ ಹಾಕ್ಕೊಳ್ಬೋದು. ನಿಮಗೆ ಯಾವುದು ಚೆಂದ, ಯಾವುದು ಇಷ್ಟ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ತೆಂಗಿನಕಾಯಿ ತುರಿ, ಅಂದರೆ ಇದು ಸ್ವಲ್ಪ ಕಲ್ಲರ್ ಈಗ ಬ್ಲ್ಯಾಕ್ ಆಗಿ ಕಾಣ್ತದಲ್ಲ, ಹಾಗೆ ಕಲ್ಲರಿಗೆ ನಮಗೆ ಇದು ವೈಟಾಗಿ ತುಂಬ ಚೆನ್ನಾಗಿರುತ್ತೆ ಅಂತ, ಮತ್ತು ಟೇಸ್ಟಿಗೆ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೇನೆ, ಅಂದರೆ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೇನೆ. ಹಾಗೆ ನಿಮಗಿಷ್ಟ ಆದದ್ದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಒಂದು 8 ನಿಮಿಷ ಆಯಿತು. 8ರಿಂದ 10 ನಿಮಿಷ ಬಿಟ್ಟರೆ ಸಾಕಾಗ್ತದೆ ಇದು. ಈಗ ನೋಡಿ, ನಾವು ಇದು ಚೂರಿಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಹಾಗೆ ಕಟ್ ಮಾಡಿಕೊಂಡು ಯಾವ ಶೇಪಿಗೆ ಬೇಕಾದ ಶೇಪಿಗೆ ನೀವು ಕಟ್ ಮಾಡ್ಕೊಳ್ಬೋದು. ನಾನು ಇದು ಸ್ವಲ್ಪ ದೊಡ್ಡ ಪೀಸೇ ಕಟ್ ಮಾಡ್ಕೊಳ್ತೇನೆ ನೋಡಿ. ಹೀಗೆ ಕ್ರಾಸ್ ಬೇಕಾದರೆ ಕ್ರಾಸ್, ಸರುತ್ತ ಬೇಕಾದರೆ ಸರುತ್ತ, ಹೇಗೆ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾನು ದೊಡ್ಡ ಪೀಸ್ ಸಾಕು ಇರಲಿ, ತುಂಬ ಜನರಿಗೆನಲ್ಲ, ಸ್ವಲ್ಪ ಜನರಿಗೆಲ್ಲ ಅಂಥೇಳಿ ನಾನು ಹಾಗೆ ದೊಡ್ಡ ಪೀಸ್ ಕಟ್ ಮಾಡಿದ್ದೇನೆ. ನೀವು ತುಂಬ ಜನ ಇರೋದಾದರೆ ಮತ್ತು ಸಣ್ಣ ಪೀಸ್ ಇಷ್ಟಪಡೋದಾದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬಹುದು ನೋಡಿ. ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಇದು ಕಾರ್ನ್ಫ್ಲವರ್, ಇದು ನಾವು ಹಲ್ವ ಮಾಡೋದಾದರೆ ಹೆಚ್ಚು ಹೊತ್ತೇ ಬೇಕಾಗಿಲ್ಲ, ನಮಗೆ ಮಾಡುವಾಗಲೇ ಒಂದು 5-10 ನಿಮಿಷದಲ್ಲಿ ರೆಡಿಯಾಗಿ ಇರುತ್ತೆ. ತುಂಬ ಖುಷಿಯಾಗುತ್ತೆ ತಿನ್ನಲಿಕ್ಕೇನು. ಹಾಗೆ ತುಂಬ ನಾವು ಬೇಕ್ರಿಯಲ್ಲೆಲ್ಲ ಸಿಗ್ತದಲ್ಲ, ಅದೇ ರೀತಿ ಇರುತ್ತೆ ಹಲ್ವ. ನೋಡುವಾಗ ಎಷ್ಟು ಚೆನ್ನಾಗಿರುತ್ತೆ, ಹಾಗೆ ತಿನ್ನುವಾಗ ಕೂಡ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಇಷ್ಟಪಡುವಂಥ ತಿಂಡಿ. ಈಗ ನೋಡಿ,
ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಬರ್ತಾ ಉಂಟು, ಎಲ್ಲ ಎಬ್ಬಿಸ್ಲಿಕ್ಕೆ ಬರ್ತದೆ ನೋಡಿ. ಅದು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಚೌಕ ಬೇಕಾದರೆ ಚೌಕ ಕಟ್ ಮಾಡ್ಬೋದು, ಕ್ರಾಸ್ ಬೇಕಾದರೆ ಕ್ರಾಸ್ ಕಟ್ ಮಾಡ್ಕೊಳ್ಬೋದು, ಹೇಗೆ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅದರ ಮೇಲೆ ತೆಂಗಿನಕಾಯಿ ಇಟ್ಟಿದ್ದೀನಿ, ಚೆಂದ ಕಾಣ್ತದಲ್ಲ, ತುಂಬ ಚೆನ್ನಾಗಿದೆಲ್ಲ. ಈ ರೀತಿ ಮಾಡ್ಕೊಂಡು ನೋಡಿ, ಕಟ್ ಮಾಡಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಬೇಕ್ರಿಯಲ್ಲಿ ಹೇಗೆ ಉಂಟು ಹಾಗೆ ಉಂಟು ನೋಡಿ, ಮಾಡಿ ತಿನ್ನಿ. ನಾನು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.